ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿರು ಮುಖ್ಯಾಂಶರು. ರೈತರಿಗೂ ಉಪದ್ರಾಪನ ಕಸ್ತೂರಿ ರಂಗನ ವರದಿ ಜಾರಿಯಾಯರ ಬುಡುಪುಜಿ ಶಿವಮೊಗ್ಗಡು ಸುದ್ದಿಗಾರರ ಪಾತಿರ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಬಲ್ನಾಡದ ಪಾಣತ್ತೂರುಗು ಮದ್ಮೆದ ಲೇಸಿಗೆ ಬಿನ್ನೆರಿನ ಸಾಗ ಹೊಂದಿತ್ತಿನ ಬಸ್ ಮಗರ್ನ ಬೇಜಾರದ ಸಂಗತಿ. ಎಣ್ಮ ಜನ ತೀರ್ದು 31 ಜನಕ್ಕೂ ಪೆಟ್ಟು 14 ಜನಕ್ಕೂ ಗಂಭೀರ ಸ್ಥಿತಿ. ಜೋಕ್ಲಿಗೆ ಧರ್ಮದ ಬಗ್ಗೆ ತಿಳುವಳಿಕೆ ಸಂಸ್ಕೃತಿ ಸಂಸ್ಕಾರ ಮೂಡಾಯರೆ ಯಕ್ಷಗಾನದ ಮಾತ್ರ ಸಾಧ್ಯ. ಕಟೀಲ್ ಶ್ರೀ ದುರ್ಗಾ ಮಕ್ಕಳ ಮೇಳದ 16ನೇ ವರ್ಷದ ಕಲಾಪರ್ವ ಉದೀಪನ ಮಲ್ತದು ಹರಿಕೃಷ್ಣ ಬಂಟ್ವಾಳ. ನಮ್ಮ ಕುಡ್ಲ 24x7 ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮಕ್ಕೂ 100 ವಾರದ ಸಂಭ್ರಮ. ಮಾಧ್ಯಮಲು ಸಮಾಜದಂಚಿ ಮೋನೆ ಪಾಡದ ಕೆಲಸ ಮಲ್ತಂಡ ಜನ ಪುಗಾರ್ತೆ ಪಡೆ ಪಪ್ಪನ್ಪಣಿಕ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮ ಸಾಕ್ಷಿ ಎಂಎಸ್ ಮಹಾಬಲೇಶ್ವರ. ವಾರ್ತೆದ ವಿವರ. ರೈತರಿಗೆ ಉಪದ್ರಾಪನ ಕಸ್ತೂರಿ ರಂಗನ ವರದಿ ಜಾರಿಯಾಯರ ಬುಡುಪುಜಿ ಆ ಬಗೆಟ್ ಪ್ರಾಮಾಣಿಕ ಪ್ರಯತ್ನ ಮಲ್ಪು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗಡು ಬಂತೇರು. ಆದ್ರೆ ಈ ಬಗೆಟ್ ಸುದ್ದಿಗಾರರ ಪಾತಿರ್ದು ರೈತರನ ಮನಸ್ಸಿಗೆಂದುನ ಪ್ರಯತ್ನ ಮಲ್ತದೇರು. ಕಸ್ತೂರಿ ರಂಗನ್ ವರದಿ ವಿಚಾರಡು ರಾಜ್ಯದ ಜನಕ್ಕಿನ ಮನಸ್ಸಿಡು ಗುಮಲೊಂದುಪ್ಪನ ವಿಚಾರದ ಸಂಬಂಧ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗಡು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತೆಯರು. ರೈತರಿಗೆ ಸಮಸ್ಯೆ ಆಪನ ಕಸ್ತೂರಿ ರಂಗನ್ ವರದಿ ಜಾರಿಯಾಯರ ಬುಡುಪುಜಿ ಈ ಬಗೆಟ್ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ಕಸ್ತೂರಿ ರಂಗನ್ ವರದಿಡ್ದು ಕೃಷಿಕರಿಗೆ ಅನುಕೂಲ ಇಜ್ಜಿ ಉಪದ್ರಾಂದ್ ಎನ್ನದಂಡು ಅಂಚದ ಈ ವರದಿ ಜಾರಿ ತಡೆಪಿರ ಸರ್ಕಾರ ಅಗತ್ಯ ಕಾನೂನು ಹೋರಾಟ ಮಲ್ಪೆರ ಉಂಡು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಪಾದಿರು. ಮದ್ಮೆಗೆ ಬಿನ್ನೆರಿನ ಸಾಗ ಹೊಂದಿತ್ತಿನ ಬಸ್ ಒಂಜಿ ಐತಾರ ಮಗರ್ದು ಎಣ್ಮ ಜನ ತೀರ್ದಿನ ಬೇಜಾರದ ಸಂಗತಿ ನಡೆತದೆ. ಬಸ್ ಪುತ್ತೂರು ಕಡೆಡ್ದು ಸುಳ್ಯ ಅಲೇಟಿಯಾದ ಕಾಸರಗೋಡು ಜಿಲ್ಲೆದ ಪಾಣತ್ತೂರುಗು ಪೋಂದಿತ್ತು. ಡ್ರೈವರ್ ನರಿಕೊಂಬದ ಶಶಿಧರ ಪೂಜಾರ್ಲ ತೀರ್ದೇರು. ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ಕಡೆಡ್ದು ಸುಳ್ಯ ಆಲೆಟ್ಟಿ ಆದ ಕಾಸರಗೋಡು ಜಿಲ್ಲೆದ ಪಾಣತ್ತೂರುಗು ಪೋಂದಿತ್ತಿನ ಮದ್ಮೆದ ಬಸ್ ಡ್ರೈವರ್ನ ನಿಯಂತ್ರಣ ತತ್ತದು ಮಗರ್ನ ಬೇಜಾರದ ಸಂಗತಿ ಐತಾರ ಮಧ್ಯಾಹ್ನದ ನಡೆತದೆ. ಬಸ್ದ ಡ್ರೈವರ್ ಶಶಿಧರ ಪೂಜಾರಿ ಸೇರ್ದು ಎಣ್ಮ ಜನ ಜೀವ ಕಳವಂದಿರು. ಬಲ್ನಾಡು ಚಣಿಲದ ಪಾಲೆಚ್ಚಾರ್ ರಾಜೇಶ್ 38 ವರ್ಷ ಪ್ರಾಯದಾರು. ಅರಿನ ಮಗಿ 11 ವರ್ಷದ ಆದರ್ಶ್. ಪುತ್ತೂರ್ಗು ಕುಂಜೂರ್ ಪಂಜ ದೇವಸ್ಯದ ಸುಮತಿ 25 ವರ್ಷ ಪ್ರಾಯದಾರು. ಪಾಣಾಜೆ ಅರ್ಧ ಮೂಲ್ಯದ ನಾರಾಯಣ ನಾಯ್ಕರ್ನ ಮಗಿ 13 ವರ್ಷದ ಶ್ರೇಯಶ್. ಸುಳ್ಯ ಸೋಣಂಗೇರಿ ಗ್ರಾಮ ಕುಕ್ಕುಂದೂರ್ದ 40 ವರ್ಷದ ರವಿಚಂದ್ರ. ಬೆಟ್ಟಂಪಾಡಿ ಗ್ರಾಮ ಕಳೆಂಜಿಲದ ಸೇಸಮ್ಮಯ್ಯನೆ ಜಯಲಕ್ಷ್ಮಿ 39 ವರ್ಷ ಪ್ರಾಯದಾರು. ಬಸ್ ಡ್ರೈವರ್ ನರಿಕೊಂಬುದ ಶಶಿಧರ ಪೂಜಾರಿ 43 ವರ್ಷ ಪ್ರಾಯದಾರು ತೀರ್ದೇರು. 31 ಜನಕ್ಕೂ ಪೆಟ್ಟಾದು ಅಕ್ಲಿನ ಬೇತೆ ಬೇತೆ ಆಸ್ಪತ್ರೆಗಳಿಗೆ ಪಾಡ್ದೇರು. ಅವಿಟ್ಟು 14 ಜನಕ್ಕೂ ಪೆಟ್ಟು ಜೋರಾದುಂಡು. ಅಜಿಪಜನ ಇತ್ತನ ಬಸ್ ಪಾಣತೂರು ಸುಳ್ಯ ಮಾರ್ಗದ ಪರಿಯಾರ ಚೆತ್ತುಂಕೈಡ್ ನಿಯಂತ್ರಣ ತತ್ತದು ಏರ್ಲದಾಂತಿನ ಗುಂಡಿಡಿ ಇತ್ತನ ಇಲ್ಲಗ ಮಗರ್ದಂಡು. ಕುತ್ತಿಕೋಲ್ ಕಾഞ്ഞുಗಾಡಿಡ್ದು ಬತ್ತನ ಅಗ್ನಿಶಾಮಕ ದಳತಕ್ಲು ಪೊಲೀಸರು ಉರ್ದಕ್ಲು ರಕ್ಷಣಾ ಕಾರ್ಯಾಚರಣೆ ನಡಪಾಯರು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾರಿ ಬೇಜಾರು ತಿಳಿಪಾದಿರು. ಪೆಟ್ಟಾಯಿನಕ್ಲಿನ ಮರ್ದಗ್ ಸರ್ಕಾರ ಸಹಾಯ ಮಲ್ಪನೊಂದು ಅರ್ಪಂತೀರು. ಕೇರಳದ ಸಾರಿಗೆ ಮಂತ್ರಿ ಎಕೆ ಶಶೀಂದ್ರನ್ ಬೇಜಾರು ತಿರಿಪಾದು ಈ ಅವಘಡ ಬಗೆಟ್ ತನಿಖೆ ನಡಪಾದು ತುರ್ತು ವರದಿ ಕೊರಡೊಂದು ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತೀರು. ಜೋಕ್ಲೆಗೆ ಧರ್ಮದ ಬಗೆಟ್ ತಿಳುವಳಿಕೆ ಕೊರ್ದು ಸಂಸ್ಕೃತಿ ಸಂಸ್ಕಾರ ಮೂಡಾಯರೆ ಯಕ್ಷಗಾನೋಡದು ಸಾಧ್ಯ ಅಂದ್ ರಾಜ್ಯದ ಕಿಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಪಂತೇರು. ಅರ ಕಟೀಲ್ ಶ್ರೀ ದುರ್ಗಾ ಜೋಕ್ಲಿನ ಮೇಳದ 16ನೇ ವರ್ಷದ ಕಲಾಪರ್ವ ಪ್ರಶಸ್ತಿ ಕೊರ್ಪಣ ಕಾರ್ಯಕ್ರಮ ಉದೀಪನ ಮಲ್ತದ ಪಾತೇರಿಯರು. ಕಟೀಲ್ ಶ್ರೀ ದುರ್ಗಾ ಮಕ್ಕಳ ಮೇಳದ 16ನೇ ವರ್ಷದ ಕಲಾಪರ್ವ ತಮ್ಮನದ ಮರ್ಯಾದಿ ಕಾರ್ಯಕ್ರಮವನ್ನು ಕಟೀಲ್ ಸರಸ್ವತಿ ಸದನೋಡು ಅಟ್ಟಣೆ ಮಲ್ತಿದ್ದೀರು. ಬೊಂಬೈದ ಉದ್ಯಮಿ ಪ್ರವೀಣ್ ಶೆಟ್ಟಿ ಗುರ್ಕಾರ್ಮೇಡ್ ನಡತಿನ ಕಾರ್ಯಕ್ರಮಟು ಮೇಳದ ಸಂಚಾಲಕರು ಕಟೀಲ್ ಹರಿನಾರಾಯಣ ದಾಸಾಸ್ರಣ್ಯರು ಎದುಕೊಂದು ಸುರೂತ ಪಾತೆರ ಪಂಡಿರು. ರಾಜ್ಯದ ಕಿಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಕಾರ್ಯಕ್ರಮವನ್ನು ಉದೀಪನ ಮಲ್ತಿರು. ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ಜೋಕ್ಲಡ ಧರ್ಮದ ಬಗೆಟ್ ಗೇನ ಪುಟ್ಟಾದು ಸಂಸ್ಕೃತಿ ಸಂಸ್ಕಾರದ ತಿಳುವಳಿಕೆ ಮೂಡಾಯರೆ ಯಕ್ಷಗಾನೋಡದು ಮಾತ್ರ ಸಾಧ್ಯ ಅಂತ ಪಂಡಿರು. ನಾವು ನಮ್ಮ ಒಳಗೆ ಒಬ್ಬ ರಾಮ ಇದ್ದಾನೆ,
ನಮ್ಮೊಳಗೊಬ್ಬ ರಾವಣ ಇದ್ದಾನೆ, ನಮ್ಮೊಳಗೊಬ್ಬ ಕೃಷ್ಣ ಇದ್ದಾನೆ, ನಮ್ಮೊಳಗೊಬ್ಬ ಕಂಸ ಇದ್ದಾನೆ, ನಮ್ಮೊಳಗಡೆ ಧರ್ಮರಾಯನಿದ್ದಾನೆ, ನಮ್ಮೊಳಗಡೆ ದುರ್ಯೋಧನ ಇದ್ದಾನೆ. ಯಾವುದು ಹೊರಗೆ ಹಾಕಬೇಕು? ನಮ್ಮೊಳಗಡೆ ರಾವಣನ್ನು ಹೊರಗೆ ತೋರಿಸಬೇಕೋ ಅಲ್ಲ ರಾಮನನ್ನು ತೋರಿಸಬೇಕೋ? ಕೃಷ್ಣನನ್ನು ತೋರಿಸಬೇಕೋ ಅಲ್ಲ ಕಂಸನನ್ನು ತೋರಿಸಬೇಕೋ? ಧರ್ಮರಾಯನನ್ನು ತೋರಿಸಬೇಕೋ ದುರ್ಯೋಧನ ತೋರಿಸಬೇಕೋ? ಈ ವಿಚಾರ ಗೊತ್ತಾಗಬೇಕಾದ್ರೆ ಜನರಿಗೆ ದೇಶದ ನಮ್ಮ ಪರಂಪರೆ ಏನು, ಪುರಾಣ ಏನಿದೆ, ಪೌರಾಣಿಕತೆ ಏನಿದೆ, ಅದರ ವಿಚಾರ ಜನರಿಗೆ ಮುಟ್ಟಬೇಕಾಗಿದೆ. ಈಗಿನ ಸಿನಿಮಾಗಳು ಇಂದ ಕಾಣಲಿಕ್ಕಾಗೋದಿಲ್ಲ, ನಾಟಕದಲ್ಲಿ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ನಾವು ನಗುದಕ್ಕೋಸ್ಕರ ನಾಟಕನ ನೋಡ್ತಾ ಇದ್ದೀವಿ, ಎಂಜಾಯ್ಮೆಂಟಿಗೋಸ್ಕರ ಸಿನಿಮಾಕ್ಕೆ ಹೋಗ್ತೇ ಹೊರತು ನಾನೊಬ್ಬ ಮನುಷ್ಯನಾಗಿ ಬದುಕುವುದಕ್ಕೆ ಏನಿದೆ, ಸತ್ಯ ನ್ಯಾಯದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನಿದೆ, ಧರ್ಮ ಅಧರ್ಮದ ಬಗ್ಗೆ ತಿಳ್ಕೊಳ್ಳಿ ಎನ್ನುವಂತಹ ಚಿಂತನೆ ಯಾವ ರಂಗಗಳಿಲ್ಲ. ಅದು ಉಳಿದಿರೋದು ಈಗ ಯಕ್ಷಗಾನ. ಬಹುಶಃ ಅದು ಕಟೀಲಿನಲ್ಲಿ ಇವತ್ತು ಮಕ್ಕಳಿಗೆ ಅಂಥ ಒಂದು ಪ್ರೇರಣೆ ಕೊಡೋದ್ರ ಮುಖಾಂತರ ಆ ನಿಟ್ಟಿನಲ್ಲಿ ಅವರಿಗೂ ಕಲಾವಿದರಾಗಿ ಎದ್ದು ನಿಲ್ಲುವುದಕ್ಕೋಸ್ಕರ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಇದು ಬಹಳ ಉತ್ತಮವಾದ ಪ್ರಯತ್ನ. ಕಟೀಲ್ ಶ್ರೀ ದುರ್ಗಾ ಮಕ್ಕಳ ಮೇಳದ ಗುರುಕುಲಾಯಿನ ಸರ್ಪಂಗಳ ಈಶ್ವರ ಭಟ್ರು, ನಂದಳಿಕೆ ಕೃಷ್ಣರಾಜ ಭಟ್ರು ಬೊಕ ರಾಜೇಶ್ ಐ ಕಟೀಲ್ ಮುಕ್ಲೆಗ್ ಗುರುವಂದನೆ ನಡಪಾದು ಮರ್ಯಾದೆ ಮಲ್ತೇರು. ಯಕ್ಷಗಾನ ಕಲಾವಿದರು ಮೋಹನ್ ಶೆಟ್ಟಿಗಾರ್ರೆಗ್ ಮಕ್ಕಳ ಮೇಳದ ಪ್ರಶಸ್ತಿ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ರಾಘವ ನಂಬಿಯಾರ್ರೆಗ್ ಕಟೀಲ್ ಸದಾನಂದ ಅಸ್ರಣ್ಣ ಪ್ರಶಸ್ತಿ, ಹಿಮ್ಮೇಳ ಕಲಾವಿದರು ಪದ್ಯಾಣ ಶಂಕರನಾರಾಯಣ ಭಟ್ರಿಗೆ ಕಟೀಲ್ ಕೃಷ್ಣ ಅಸ್ರಣ್ಣ ಪ್ರಶಸ್ತಿ, ಜವನ ಕಲಾವಿದರಿಗೆ ಕುರುಪುಣ ಶ್ರೀನಿಧಿ ಅಸ್ರಣ್ಣ ಪ್ರಶಸ್ತಿನ ಮದ್ದಳೆ ಕಲಾವಿದರು ಅಕ್ಷಯ್ ಕುಮಾರ್ ವಿಟ್ಲ ಮೇರೆ ಕುರ್ದು ಮರ್ಯಾದೆ ಮಲ್ತೇರು. ಎಸ್ಎಲ್ಸಿ ಪರೀಕ್ಷೆಡು ವಿಶಿಷ್ಟ ಶ್ರೇಣಿಡು ಪಾಸಾಯಿನ ಶ್ರೀ ದುರ್ಗ ಜೋಕ್ಲಿನ ಮೇಳದ ಜೋಕುಲು ಕುಮಾರಿ ಶ್ರಾವ್ಯ ಕುಮಾರಿ ಬೊಕ ಸೃಷ್ಟಿ ಜೆ ಮೂಲ್ಯ, ಪಿಯುಸಿಡು ವಿಶಿಷ್ಟ ಶ್ರೇಣಿಡು ಪಾಸಾಯಿನ ವೈಷ್ಣವಿ ರಾವ್ ಮುಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಮಟ್ಟ ರತ್ನಾಕರ್ ಹೆಗ್ಡೆ ಪಾತಿರ್ದು ಕರಾವಳಿದ ಮೂಜ್ ಜಿಲ್ಲೆಡು ಯಕ್ಷಗಾನ ನಮ್ಮ ನೆಲಟ್ಟು ಬೇರೂರ್ದುಂಡು ಸಂಸ್ಕೃತಿಡು ಸೇರಿದುಂಡು. ಪವಿತ್ರ ಗ್ರಂಥ ರಾಮಾಯಣ ಮಹಾಭಾರತ ಬಗೆಟ್ ಒಂತೆಂಡಲ ತೆರಿದಿರು ಪಂಡ ಅವು ಯಕ್ಷಗಾನೊಡ್ದು ಪಂಡೇರು. ಇವತ್ತು ನಾವು ಯಕ್ಷಗಾನಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ತೇವೆ ಅಂದರೆ ಏನಿಲ್ಲ. ಯಕ್ಷಗಾನವನ್ನು ನೋಡುವುದು, ಯಕ್ಷಗಾನವನ್ನು ಅದನ್ನು ಪ್ರೋತ್ಸಾಹಿಸುವುದು ಮತ್ತು ಯಕ್ಷಗಾನ ಕಲಾವಿದರನ್ನು ಗೌರವಿಸುವುದು ಮತ್ತು ಅವರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯಗಳಿದ್ದರೆ ಸಾಕು. ಈ ಕಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಲಿಕ್ಕೆ ಸಾಧ್ಯತೆ ಇದೆ. ಅನೇಕ ಹೊಡೆತಗಳು ಇದ್ದರೂ ಕೂಡ ಇವತ್ತು ಯಕ್ಷಗಾನ ಮತ್ತೆ ಮೈದಳವಿ ನಿಲ್ತಾ ಇದೆ ಎಂಬುದನ್ನು ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಇವತ್ತು ನಮ್ಮ ಆಸರಣರಾದ ಅನಂತ ಪದ್ಮನಾಭ ಅಸರಣರು, ಹರಿನಾರಾಯಣ ಅಸರಣರು ಮತ್ತು ಕಮಲಾದೇವಿ ಅಸರಣರು ಮತ್ತು ವಾಸುದೇವ ಅಸರಣರು ಎಲ್ಲ ಸೇರಿಕೊಂಡು ಈ ಒಂದು ಕಟೀಲಿನಲ್ಲಿ ಯಕ್ಷಗಾನ 6 ಮೇಳಗಳಿವೆ. ಕಟೀಲಿನ ಇವತ್ತು ಸಮಾಜದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಇತರ ಕಡೆಗಳಲ್ಲಿ ನಾವು ತಾಯಿ ದುರ್ಗಾ ಪರಮೇಶ್ವರಿಗೆ ಏನು ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಯಕ್ಷಗಾನಕ್ಕೂ ಕೂಡ ನಾವು ಕೊಡ್ತಾ ಇದ್ದೇವೆ. ಅನೇಕ ಮಂದಿ ಇವತ್ತು ಕಷ್ಟದಿಂದ, ಕಾರ್ಪಣ್ಯದಿಂದ, ಬಡತನದಿಂದ ಯಕ್ಷಗಾನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ, ನಾನು 101 ಯಕ್ಷಗಾನವನ್ನು ನೋಡ್ತೇನೆ, 201 ಯಕ್ಷಗಾನವನ್ನು ನೋಡ್ತೇನೆ, ಆ ಮೂಲಕ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಬಡವರು ಕೂಡ ಇವತ್ತು ಆ ರೀತಿ ದೇವಿಯ ಸೇವೆಯನ್ನು ಯಕ್ಷಗಾನಕ್ಕೆ ತಮ್ಮ ಒಂದು ಭಕ್ತಿಯನ್ನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಯಕ್ಷಗಾನವನ್ನು ಕೇವಲ ಕಲೆಯಾಗಿ ನಾವು ನೋಡಿದ್ದಲ್ಲ, ಧಾರ್ಮಿಕ ಹಿನ್ನೆಲೆಯಲ್ಲಿ ಯಕ್ಷಗಾನವನ್ನು ನಡೆಸಿಕೊಂಡು ಬಂದಿದ್ದೇವೆ. ಆ ಕಾರಣದಿಂದ ಇವತ್ತು ಅತ್ಯಂತ ಸಂತೋಷ ಪಡಬೇಕು. 6 ಮೇಳಗಳನ್ನು ನಮ್ಮ ದೇವಿ ಪ್ರಸಾದ್ ಶೆಟ್ಟಿಯವರು ಬಹುಶಃ ಇವತ್ತು ಅವರ ತಂದೆಯ ಕಾಲದಿಂದ ಕಟೀಲಿನಲ್ಲಿ ಯಕ್ಷಗಾನ ಮೇಳಗಳನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಆ ಯಕ್ಷಗಾನ ಮೇಳಗಳು ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದು ಯಕ್ಷಗಾನವನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸವನ್ನು, ಯಕ್ಷಗಾನದ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಮಕ್ಕಳ ಯಕ್ಷಗಾನ ಮಕ್ಕಳ ಮೇಳ ಕೂಡ ಶಿರಿಯ ಶಂಕರನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶಶಿಧರ ಶೆಟ್ಟಿ ಬೊಂಬಾಯಿ, ನಮ್ಮ ಕುಡ್ಲದ ನಿರ್ದೇಶಕರು ಬೊಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರು ಲೀಲಾಕ್ಷ ಬಿಕರ್ಕೇರ, ಕುಡ್ಲದ ಉದ್ಯಮಿ ನರೇಶ್ ಶೆಣೈ, ಕಟೀಲ್ ಆಟದ ಮೇಲೊಳಿನ ಸಂಚಾಲಕರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಕಟೀಲ್ ವಾಸುದೇವ ಅಸ್ರಣ್ಯರು, ಕಟೀಲ್ ಅನಂತ ಪದ್ಮನಾಭ ಅಸ್ರಣ್ಯರು, ಕಮಲದೇವಿ ಪ್ರಸಾದ್ ಅಸ್ರಣ್ಯರು ಪಾಲ್ದೆ ತುಂಡಿರು. ಪಶುಪತಿ ಶಾಸ್ತ್ರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ತೋಟ ಬೆಂಗ್ರೆಡ್ ಒಡಿಶಾ ಮೂಲದ ಬಜರಂಗಿ ಪನ್ಪುನಾಯೇ ಪುರು ಬಾಲೆ ಒಂದಿತ ಪುಣನು ಪಲ್ಗುಣಿಸುದಿಕ್ ದಕ್ಕದನ ಸಂಗತಿ ನಡೆತದಂಡು ಐತಾರ ಮೀನುಗಾರರಿಗೆ ಪುಣ ತಿಕ್ಕದು ಅಗ್ಲು ಪೊಲೀಸರಿಗೆ ತಿರಿಪಾದೇರು. ಬಜರಂಗಿನ ಪಣಂಬೂರು ಪೊಲೀಸರು ಪತ್ತದು ಕೇಸ್ ಪಾಡ್ದೇರು. ಕುಡ್ಲ ತೋಟ ಬೆಂಗ್ರೆ ಕೈತಲ್ದ ಫಲ್ಗುಣಿ ಸುದೆಟ್ ಐತಾರ ಪುರು ಬಾಲೆದ ಪುಣ ತಿಕ್ಕದಂಡು ಸುದೆ ಕಡಲ್ ಸೇರುನ ಜಾಗೆಡ್ ಬಾಲೆದ ಪುಣ ನೀಂದೊಂದು ಬರ್ಪುನ ಮೀನುಗಾರರಿಗೆ ತೋಚಿದಂಡು. ಓಡೋಡಿತ್ತಿನ ಮೀನುಗಾರರಾಯ್ನ ರಹೀಂ ಬೊಕ್ಕ ಫೈಜಲ್ ಬಾಲೆದ ಪುಣನು ಬಲೆ ಪಾಡ್ದು ಮಿತ್ತು ಒಯ್ತದು ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ತೆರಿಪಾದಿರು.
ಪೊಲೀಸರು ಜಾಗೆಗ್ ಬತ್ತದು ರಡ್ಡು ದಿನೋಡ್ ತುಂಬು ಪುಟ್ಟು ದಿನ ಬಾಲೆ ಒಂದು ಏರೋದಾನ್ನ ಸುದೆಕ್ ದಕ್ಕದಿಪ್ಪೊಡು ಪಂದು ಸಂಶಯ ತಾಳ್ದಿರು. ಮೀನುಗಾರೆ ಒಡಿಶಾ ಮೂಲದ ಬಜರಂಗಿ ಪನ್ಪುನಾಯೆ ಮೂಜಿ ವರ್ಷುಳೇಡು ತೋಟ ಬೆಂಗ್ರೆಡು ಬಾಡಿಗೆ ಇಲ್ಲಡು ಬೊಡೆದಿನ ಒಟ್ಟುಗಿತ್ತೆ. ಬೊಡೆದಿ ಜನವರಿ 1 ಪೆದ್ದುನಗನೆ ಬಾಲೆ ತೀರ್ದುಂಡು ಪುಣ ಕೌಂಪೆರ ತೆರಿಪಾದ ಡಾಕ್ಟರ್ ಬಾಲೆನು ಕೊರ್ದಿತ್ತೆರು. ಬಜರಂಗಿ ಬಾಲೆದ ಪುಣನು ಸುದೆಕ್ ದಕ್ಕದೆ. ಈ ಕೇಸ್ಗ್ ಸಂಬಂಧಪಟ್ಟದು ಪೊಲೀಸರು ಆರೋಪಿನ ಪತ್ತದರು. ಪಣಬೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗೊಂದುಂಡು. ಸುರತ್ಕಲ್ ಟೋಲ್ ಗೇಟ್ ಆಯ್ತರ ರಾತ್ರಿ ಸ್ವಿಫ್ಟ್ ಕಾರ್ಡ್ ಬತ್ತಿನ ಕೆಲವರು ಸುಂಕ ಕಟ್ಟಂದೆ ಅವಳು ಬೇಲಿಡಿತ್ತಿನವರಿಗೆ ಪೆಟ್ಟುಪಾಡಿನ ಸಂಗತಿ ನಡೆತದೆ. ಪೊಲೀಸರು ಬರ್ಪು ನಿಡ್ದುಂಬು ಕಾರ್ಡ್ ಇತ್ತಿನಕ್ಲು ಪದ್ರಾಡ ಆತೇಲಿ. ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗದು. ಸುರತ್ಕಲ್ ಟೋಲ್ ಗೇಟ್ ಐತಾರ ರಾತ್ರಿ ಬೇಲೆದ ಉರಿಯನು ಕೆಲವರು ಪೆಟ್ಟುಪಾಡ್ದಿನ ಸಂಗತಿ ನಡೆತದುಂಡು. ಕಾರ್ ಡ್ರೈವರ್ಡ ಟೋಲ್ ಗೇಟ್ ಸುಂಕ ಕಟ್ಟೆರ ಕೇಂಡೊನ್ನಿಕ್ ಕಾರಡಿತ್ತಿನ 7 ಜನ ಪೆಟ್ಟುಪಾಡ್ದಿರು. ಟೋಲ್ಗೇಟ್ ಬೇಲೆದಾರಿನ ಕೈ ಪೊಲಿದುಂಡು ಅರೆನು ಆಸ್ಪತ್ರೆಗೆ ಸೇರ್ಸಾದುಂಡು. ಬೊಲಿಯ ಬಣ್ಣದ KA 47 ರಿಜಿಸ್ಟ್ರೇಷನ್ ನಂಬರ್ದ ಸ್ವಿಫ್ಟ್ ಕಾರ್ ರಾತ್ರಿ ಬೈದುಂಡು. ಸುಂಕ ಕಟ್ಟೆರ ಕೇಂಡಿನವೇ ಕಾರಡಿತ್ತಿನಕ್ಲಿನ ಏವ್ರೋಗು ಕಾರಣ ಆತುಂಡು. ಕಾರಡಿತ್ತಿನ 7 ಜನ ಕಾರಿಡ್ದು ಜತ್ತದು ಲಡಾಯಿ ಮಲ್ತುದೆರು. ಪೆಟ್ಟು ಪಾಡ್ನಿ ಮಾತ್ರ ಅತ್ತು ಟೋಲ್ ಕೇಂದ್ರದ ಉಲೈ ಪೊಗುದು ಪೊಡಿ ಮಲ್ತುದೆರು. ಆ ತುರ್ತುಗು ಟೋಲ್ಗೇಟ್ ಬೇಲೆದಾರು ಪೊಲೀಸರಿಗೂ ಫೋನ್ ಮಲ್ತುದೆರು. ಪೊಲೀಸರು ಜಾಗೆಗೂ ಬರ್ಪುನೇಕ ದುಂಬು ಅಕುಲು ಕಾರ್ಡ್ ಕುಲ್ಲುದು ಪದ್ರಾಡಾತಿರು. ಟೋಲ್ಗೇಟ್ದ ಸಿಸಿ ಕ್ಯಾಮರಡು ಅಕುಲು ಪೆಟ್ಟುಪಾಡ್ನ ಲಡಾಯಿ ಮಲ್ತಿನ ಮಾತ ದಾಖಲೆ ಆದಿತ್ತದು. ಈ ಬಗೆಟ್ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ನಮ್ಮ ಕೂಡಲ 24x7 ಚಾನೆಲ್ ವಾರಗೋರ ಪ್ರಸಾರ ಹೊಂದಿಪುನ ಕರ್ನಾಟಕ ಬ್ಯಾಂಕ್ ಪ್ರಾಯೋಜನದ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮಕ್ಕೂ 100 ವಾರದಿಂದಿನ ಪೊರ್ತುಡು ಐತರಾವೇತ ಸಂಭ್ರಮಾಚರಣೆ ನಡಪಾಂಡು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಸಿಇಒ MS ಮಹಾಬಲೇಶ್ವರ ಕಾರ್ಯಕ್ರಮನು ಉದಿಪನ ಮಲ್ತೇರು. ನಮ್ಮ ಕುಡ್ಲ 24x7 ಟಿವಿ ಚಾನೆಲ್ಡ್ ಕರ್ನಾಟಕ ಬ್ಯಾಂಕ್ ಪ್ರಾಯೋಜನೆಡು ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮ ವಾರಗೊರ ಪ್ರಸಾರ ಹೊಂದಿತ್ತದು 100 ವಾರ ಜಿಂಜಿನೇಡ್ದಾವೆರ ಐತಾರ ಕುಡ್ಲದ ಡೊಂಗರ್ಕೇರಿ ಸುಧೀಂದ್ರ ಆಡಿಟೋರಿಯಂಡ್ 100ನೇ ವಾರಾಚರಣೆ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತಂಡು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MS ಮಹಾಬಲೇಶ್ವರ ಕಾರ್ಯಕ್ರಮನು ಉದ್ದೀಪನ ಮಲ್ತೆರು. MS ಮಹಾಬಲೇಶ್ವರ ಪಾತೆರ್ದು ಇತ್ತೆ ಟಿವಿ ಚಾನೆಲ್ಡ್ ಏತೋ ಲೈವ್ ಕಾರ್ಯಕ್ರಮಲು ಪ್ರಸಾರ ಆವೊಂದುಂಡು. ಆಂಡ ಅವೆತ ಉದ್ದೇಶ ಮನರಂಜನೆ ಮಾತ್ರ. ಆಂಡ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮಟು ವ್ಯವಹಾರಗೂ ಸಂಬಂಧಪಟ್ಟನ ಮಾತಾ ಮಾಹಿತಿ ಇಚಾರ ಉದ್ಯಮಗಳಿಗೂ ಸಂಬಂಧಪಟ್ಟನ ಸಂಗತಿಲು ಇಡೀ ಲೋಕ ಮುಟ್ಟೊಂದುಂಡು. ಮಾಧ್ಯಮಲು ಸಮಾಜದಂಚಿ ಮೊನೆಪಾಡ್ದು ಕೆಲಸ ಮಲ್ತಂಡ ಜನಪುಗಾರ್ತೆ ಪಡೆಪಾ ಪನ್ಪುನಿಕ್ ಈ ಕಾರ್ಯಕ್ರಮ ಸಾಕ್ಷಿ ಆತನೆಂದು ಮೆಚ್ಚುಗೆ ತೆರೆಪಾಯರು. ನೀವು 100 ಸಂಚಿಕೆ 200 ಸಂಚಿಕೆ 1000 ಸಂಚಿಕೆ ಕಾರ್ಯಕ್ರಮಗಳನ್ನು ಎಷ್ಟೋ ನೋಡಿದ್ದೀರಿ. ಆದರೆ ಅದು ಎಲ್ಲದರ ಒಂದು ಥೀಮ್ ಏನಿತ್ತು ಅಂದರೆ ಮನೋರಂಜನೆ ಇರತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಅದನ್ನು ನೋಡ್ತಾರೆ, ಖುಷಿ ಪಡ್ತಾರೆ. ಆದರೆ ಈಗ ತಾನೇ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹೇಳಿದ ಹಾಗೆ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಆ ವಿಷಯವನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಅಂತಹ ಕಾರ್ಯಕ್ರಮವೂ ಸಹ 100 ಸಂಚಿಕೆಯನ್ನು ಕಾಣುವಂಥದ್ದು ವಿಶೇಷ. ಅಂತಹ ಒಂದು ವೈಶಿಷ್ಟ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ತಂಡದ ಲೀಲಾಕ್ಷ ಕರ್ಕೇರ ಅವರು ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಶ್ರೀಯುತ CA SS ನಾಯಕ್ರವರು, ಇವರಿಬ್ಬರದ್ದು ಒಂದು ರೀತಿಯಲ್ಲಿ ಭಲೇ ಜೋಡಿ ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ಶ್ರೀಯುತ B ಲೀಲಾಕ್ಷ ಕರ್ಕೇರ್ ಅವರಿಗೆ ಹಾಗೂ ಶ್ರೀಯುತ SS ನಾಯಕ್ರವರಿಗೆ ಒಂದು ಸಣ್ಣ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. NMPT ಗುರ್ಕಾರೇರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ತುಡರ್ ಪುಲ್ಪು ಪುತ್ತಾಯರು.
No one is bridging the gap between the bankers, the aspiring youth, the technical talent to one platform. This gap I have noticed, I am not praising, it's a fact. I have noticed that Mr. S.S. Nayak and Namakudla channel, these as a deadly combination, as a selfless work, they are creating a platform and bringing all the aspiring fresh engineers, medical doctors, MSMEs, bankers onto one platform and trying to speed up and act as a catalyst for industrialization of this Karavali coast, which is a great thing. I appreciate you, and let us hope there will be much more success in this. ಚಾರ್ಟೆಡ್ ಅಕೌಂಟೆಂಟ್ ಉಲ್ಲಾಸ್ ಕಾಮತ್ ಗುರ್ಕಾರ್ಮೆ ವಯಸ್ಸಾದ ಪಾತಿರ್ದು ಟಿವಿಡ್ ಪ್ರಸಾರ ಆಪುನ ಇಂಚಿನ ಕಾರ್ಯಕ್ರಮೊಳೆರ್ದು ಜವೆನೆ ಜವಂದಿ ಅಲ್ಮ ಉದ್ಯಮಗು ಬೋಡಾಯಿನ ಅವಕಾಶೊಳೇನು ಸೃಷ್ಟಿ ಮಲ್ಪುನ ಹೊಸ ಹೊಸ ಬೇಲೆದ ಅವಕಾಶೊಳೇನು ಸೃಷ್ಟಿ ಮಲ್ಪುನ ಕೆಲಸ ಅವೊಂದುಂಡು ಪಂಡೆರು. Women entrepreneurship is very important. Creating the job for women is very important, and you will take care of your daughters and daughter-in-laws, especially the daughters. You put them in the best of the schools. You put them for better of education. You tell them to go for engineering, go for medicine, go for MBA, do this, do this. But the day when she gets married, you think I have nothing to do with her. That you ask them, no. Okay. Why? Till she became a doctor, you wanted her to be a doctor. Till she became an engineer, you wanted her to be an engineer. Till she wanted to do CA, you want to be a CA. The day when she gets married, you feel that you ask them. No, they are okay then. I think it's okay, adjust. Why adjust? Dump. Simple. You don't have that theory for male. You continue to hold on. But the moment daughter gets married, she has to take other responsibilities. Trust me, she can manage the children, she can manage the husband, she can manage the in-laws, mother-in-law, daughter-in-law, sister-in-law, brother-in-law, this marriage, that marriage. Running a business is the easiest thing what for her. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೋವಾದ ನಿರ್ದೇಶಕರು ಡಾಕ್ಟರ್ ಗೋಪಾಲ್ ಮುಘೇರಾಯ, ಕುಡ್ಲ ಮೀನುಗಾರಿಕೆ ಕಾಲೇಜದ ಡೀನ್ ಪ್ರೊಫೆಸರ್ ಡಾಕ್ಟರ್ ಎ ಸೆಂತಿಲ್ವೆಲ್, ಕ್ರೆಡಾಯ್ ಕುಡ್ಲದ ಗುರ್ಕಾರ್ಯರು ಡಿಬಿ ಮೆಹ್ತಾ, ಕೆನರಾ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆ ಕುಡ್ಲದ ಗುರ್ಕಾರ್ಯರು ಐಸಾಕ್ ವಾಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರದ ಮಾಜಿ ನಿರ್ದೇಶಕರು ಕೆ ಗುರುರಾಜ್ ಆಚಾರ್ಯ, ಬಿಸಿನೆಸ್ ಟಾನಿಕ್ ನಿರ್ದೇಶಕರು ಬೊಕ್ಕ ಮುಖ್ಯ ಸಂಘಟಕರು ಎಸ್.ಎಸ್. ನಾಯಕ್, ನಮ್ಮ ಕುಡ್ಲದ ನಿರ್ದೇಶಕರಾಯ್ನ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ, ಕಾರ್ಯಕ್ರಮ ಸಂಘಟಕರು ಯಶಸ್ವಿನಿ ಕೆ ಅಮೀನ್ ಪಾಲ್ದೆತೊಂಡೇರು. ಬಾರ್ ವೈನ್ ಶಾಪ್ ಲೇಡ್ ಕುಲ್ಲುದು ಪರ್ಪಣ ಜವನಿರು ಅವೇನು ಬುಡ್ದು ಒಟ್ರಾಸಿ ಪಿದೈ ಸುತ್ತೊಂದು ಪಾರ್ಕ್ ಬೀಚ್ ಲೇಡ್ ಪಾರೊಂದು ಸಾರ್ವಜನಿಕರು ಸಮಸ್ಯೆ ಉಂಡು ಮಲ್ತೊಂದುತ್ತೇರು. ಪೊಲೀಸರಿಗೆ ಈ ಬಗೆಟ್ ಪಾಕ ದೂರು ಪೋಯಿ ನೀಡಿದವರ ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಾರ್ಯಾಚರಣೆ ನಡೆಪಾದು ಅಂಚಿನಕ್ಲೆಗ್ ಬೆಚ್ಚ ಮುಟ್ಟಾದಿರು. ಮುಂಕುಮುಟ್ಟ ಪರ್ದು ಮಾಲೊಂದು ಒಟ್ರಾಸಿ ತಿರ್ಗುಣ ಅಮಲ್ದಾರ್ ರುಚಿಪತ್ತನಕ್ಲೆಗ್ ಪೊಲೀಸರು ಬೆಚ್ಚ ಮುಟ್ಟಾದಿರು. ಎಂಚುಪದ ದಿನಕ್ಕಿಡ್ ಬಾರು ವೈನ್ ಶಾಪ್ ಲೇಡ್ ಪರೊಂದಿತ್ತನಕ್ಲು ಅವಳು ಕುಲ್ಲಂದೆ ಪಿದೈ ಸುತ್ತೊಂದು ಪಾರ್ಕ್ ಬೀಚ್ ಬಸ್ ಸ್ಟ್ಯಾಂಡ್ ಲೇಡ್ ಕಾರ್ ಲೇಡ್ ಕುಲ್ಲುದು ಕಾರ್ ಬಾರ ತೋಜಾವಂದಿತ್ತೇರು. ಸಾರ್ವಜನಿಕರಿಗೂ ಒಂದು ಭಾರಿ ಉಪದ್ರ ಸಮಸ್ಯೆ ಆದಿತ್ತಂಡು. ಈ ಬಗೆಟ್ ಪೊಲೀಸರಿಗೂ ಪಾಕಸರ್ತಿ ದೂರು ಪೋಯಿ ನೀಡಿದ ಬೊಕ್ಕ ಪೊಲೀಸರು ಕಾರ್ಯಾಚರಣೆಗೆ ಜೈದಿರು. ಹೊಸ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ದುಂಬಾಳ್ತಿಡು ಪೊಲೀಸರು ಐತಾರ ಹೊರಡ್ದೊರನೆ ಕಾರ್ಯಾಚರಣೆ ನಡಪಾದಿರು. ಪಾಂಡೇಶ್ವರ ಬರ್ಕೆ ಪೊಲೀಸ್ ಸ್ಟೇಷನ್ ಸುತ್ತುಡು ಪರ್ದು ಸಿಗರೇಟ್ ಒಯ್ತದ್ದು ಬೊಡ್ಚಾಂದಿ ವರ್ತನೆ ತೋಜಾವನಕ್ಲಿನ ಪೊಲೀಸರು ಸ್ವಾಧೀನೋಗ್ದೆ ತಂದಿರು. ಡಿಸಿಪಿ ಹರಿರಾಮ್ ಶಂಕರ್ ಬೊಕ್ಕ ವಿನಯ್ ಗಾಂವ್ಕರ್ ದುಂಬಾಳ್ತಿಡು ಅಪರಾಧೊಳೆಗಿನ ತಡಪೆರಗಾದ ನಡಪಾಯಿನ ಕಾರ್ಯಾಚರಣೆ ನೂದಿಡ್ದು ಹೆಚ್ಚು ಜನ ಅಮಲ್ದಾರ್ ರುಚಿಪತ್ತನಕ್ಲಿನ ಬಂಧನ ಮಲ್ತದಿರು. ಈ ಪೊರ್ತುಡು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿ ಮಾಧ್ಯಮದ ಕಡಪಾತಿರ್ದು ರಾತ್ರಿದ ಪೊರ್ತು ಅಮಲ್ಡ್ ಬೋಡ್ಚಾಂದಿನ ವರ್ತನೆ ತೋಜಾವನಕ್ಲಿನ ಬಂಧನ ಮಲ್ತದ 13 ಜನ ಮಂಗಳ ಮುಖೇರ್ಲ ತಿಕ್ಕದಿರು ಮುಕ್ಲೆಗ್ ಮಾತ ಕ್ರಿಮಿನಲ್ ಹಿನ್ನೆಲೆ ಉಂಡ ಅಂದು ತನಿಖೆ ಮಲ್ಪೊಡಾತಂಡು.
ವಾರಡು ರಡ್ಡು ಮೂಜಿ ದಿನ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಸುತ್ತುಡು ಈ ಕಾರ್ಯಾಚರಣೆ ಮಲ್ಪಡು ಅಗತ್ಯದಂತೆ ಒಟ್ರಾಸಿ ತಿರುಗುನಕ್ಲಿನ ಮಿತ್ ಕ್ರಮದೆತ್ತೊನುವಾದ ಶಶಿಕುಮಾರ್ ಪಂಡೇರು. ನಗರದಲ್ಲಿ ಪಾಂಡೇಶ್ವರ ಮತ್ತು ಬಾರ್ಕೆ ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಕೆಲವು ಕಂಪ್ಲೇಂಟ್ಸ್ ಇತ್ತು. ಈ ಪಾರ್ಕ್ಗಳಲ್ಲಿ, ಆಮೇಲೆ ದೇವಸ್ಥಾನ, ಮಸೀದಿಗಳ ಸುತ್ತಮುತ್ತ, ಬಾರ್ಗಳ ಸುತ್ತಮುತ್ತ, ಮತ್ತು ಕತ್ಲೆ ಪ್ರದೇಶಗಳಿರೋದು, ರೈಲ್ವೆ ಟ್ರ್ಯಾಕ್ಗಳು, ಇಲ್ಲೆಲ್ಲ ಸಾಕಷ್ಟು ಜನ ಕೂತ್ಕೊಂಡು ಮದ್ಯಪಾನ ಸೇವನೆ ಮಾಡುವಂಥದ್ದು, ಸಿಗರೇಟ್ ಸೇದುವಂಥದ್ದು, ಮತ್ತು ಅಲ್ಲಿ ಸ್ವಲ್ಪ ಓಡಾಡೋರಿಗೆ ತೊಂದರೆ ಕೊಡುವಂಥದ್ದು, ಇದೆಲ್ಲ ಮಾಡ್ತಾರೆ ಅಂತಂದು. ಮತ್ತು ರಾತ್ರಿ 9-10 ಗಂಟೆ 11 ಗಂಟೆ ಸಮಯದಲ್ಲಿ ಕೂಡ ತೊಂದರೆ ಆಗೋಂಗೆ, ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಸ್ವಲ್ಪ ಕಮೆಂಟ್ ಮಾಡೋದು, ಈ ಥರ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇತ್ತು. ಆದರೆ 100ಕ್ಕೂ ಹೆಚ್ಚು ಜನ ಸಂಶಯಾಸ್ಪದವಾಗಿದ್ದಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಲಾಗಿದೆ. ಸುಮ್ಮನೆ ಫಾಲ್ತು ಕೂತ್ಕೊಂಡು ರಸ್ತೆಗಳ ಬದಿಯಲ್ಲಿ ಮದ್ಯಪಾನ ಮಾಡುವಂಥದ್ದು ಇವೆಲ್ಲ ಮಾಡ್ತಾಯಿದ್ದು ಕಂಡು ಬಂದು ನಾವು ಸಾಕಷ್ಟು ವಿಡಿಯೋ ಎಲ್ಲ ಮಾಡಿಕೊಂಡು ಅಂಥವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಈಗ ಅವ್ರ ಪೋಷಕರನ್ನ ಯಾರನ್ನಾದ್ರೂ ಕರೆಸಿಬಿಟ್ಟು ಅವ್ರದ್ದು ID ಕಾರ್ಡ್ ಏನಿದೆ ವೆರಿಫೈ ಮಾಡಿ, ಅವ್ರದ್ದೇನಾದರೂ ಬೇರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಅನ್ನೋದನ್ನ ಅಸರ್ಟೈನ್ ಮಾಡಿಕೊಂಡು ನಂತರ ಅವ್ರ ಪೋಷಕರ ಸ್ಪರ್ಧೆ ಕೊಡುವಂಥ ಕೆಲಸ ಮಾಡ್ತೀವಿ. ಓಟು ಗೆಣಪುನ ದಿನ SDPI ಕಾರ್ಯಕರ್ತರು ಉಜಿರೆಡು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪಾಡದಿருந்து ಕೇಸ್ ಆತಡು ಆಂಡ SDPI ಕಾರ್ಯಕರ್ತರು ಎಂಕ್ಲೆಗ್ ನ್ಯಾಯ ತಿಕ್ಕೊಡು ಒಂದು ಒತ್ತಾಯ ಮಲ್ತಿರು. ಈ ನಡುಟು ಹಿಂದೂ ಸಂಘಟನೆ ಕಾರ್ಯಕರ್ತರೇ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪಾಡದಿರಂದ್ಲ ದೂರು ಕೇಂಡ್ಬಾಯ್ತು. ಗ್ರಾಮ ಪಂಚಾಯತ್ ಓಟ್ ಗೆಣಪುನ ದಿನ ಉಜಿರೆಡು SDPI ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪಾಡದಿருந்து ಪೊಲೀಸ್ ಸ್ಟೇಷನ್ ಕೇಸ್ ಇತ್ತಿದ್ದು ಇದು ಎಂಗ್ಲಿಗೆ ನ್ಯಾಯ ತಿಕ್ಕೊಡು ಒತ್ತಾಯ ಮಲ್ತದ್ದು SDPI ಕಾರ್ಯಕರ್ತರು ಹೋರಾಟ ಶುರು ಮಲ್ತಿದ್ರು. ಮೂಜು ದಿನ ತೌಲೈ ಆರೋಪಿಗಳಿನ ಪತ್ತದಿಂದ SP ಆಫೀಸ್ಗೆ ಮುತ್ತಿಗೆ ಪಾಡುವ ಅಂದು ಜಾಗೃತಿ ಪಂತಿರು. ಈ ನಡುಟು ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಲೇಯ್ದಿருந்து ದೂರು ಕೇಂದ್ರ ಬರನುಂಡು. ಅವಕ್ಕೆ ಉಜಿರದ ಹಿಂದೂ ಸಂಘಟನೆ ಕಾರ್ಯಕರ್ತರು ಪವನ್ ಶೆಟ್ಟಿ ಉತ್ತರ ಕೊಡ್ದು ಸಾಮಾಜಿಕ ಜಾಲತಾಣಗಳು ಸುಳ್ಳು ಸುದ್ದಿ ಪರಡೊಂದುಲ್ಲೇರು ತಾನು ಏಪೊಗ್ಲ ಪಾಕಿಸ್ತಾನ ಜಿಂದಾಬಾದ್ ಪನ್ಪುಣ ಎತ್ತು ತಾನು ಸಂಘ ಪರಿವಾರಡು ಗುರುತು ಮಲ್ತೊಂದು ನಡೆದವರ ಏನನ್ನು ಟಾರ್ಗೆಟ್ ಮಲ್ತೊಂದುಲ್ಲಿருந்து ಪವನ್ ಶೆಟ್ಟಿ ದೂರ್ದೇರು. ಪವನ್ ಶೆಟ್ಟಿ ಆದ ನಾನು ಉಜಿರೆ ನಿವಾಸಿಯಾಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಹೇಳಿಕೆಯನ್ನು ನೀಡಿದ್ದೇನೆ ಅಂತ ಈಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹರಿದಾಡ್ತಿದೆ. ಈ SDPIನ ಕೆಲ ಕಾರ್ಯಕರ್ತರು ಮಾಡಿರೋ ಕೆಲಸ ಇದು. ಅಂಥ ಹೇಳಿಕೆಯನ್ನು ನಾನು ಹುಟ್ಟಿದಾಗಿಂದನೂ ಕೊಡಲಿಲ್ಲ, ಸಾಯುವ ತನಕ ನಾನು ಅಂಥ ಮಾತನ್ನು ಹೇಳೋನಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಅವತ್ತು ಅವರು ವಿಡಿಯೋ ಶೇರ್ ಮಾಡಿದ್ರಲ್ಲಿ ನಾನು ವೈಟ್ ಶರ್ಟ್ ಹಾಕಿದ್ದೆ, ಅದರ ಮೇಲೆ ರೌಂಡ್ ಮಾಡಿ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಅವತ್ತು ವೈಟ್ ಶರ್ಟ್ ಹಾಕಲೇ ಇಲ್ಲ, ನಂದು ನೀಲಿ ಅಂಗಿ ನಾನು ಹಾಕಿರೋದು, ನೀಲಿ ಜೀನ್ಸ್ ಹಾಕಿರೋದು. ಅದನ್ನೀಗ ನಾನು ಆ ಫೋಟೋಸ್ ಏನಿದೆ ನನ್ನ ಹತ್ರ ಆ ದಿನದ್ದು, ಅದನ್ನೆಲ್ಲ ನಾನೀಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಈಗ ಕೊಟ್ಟಿದ್ದೇನೆ ನಾನು. ಹಾಗೂ ಅವರ ಯಾರೀಗ ಆ ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ಎಲ್ಲ ಈಗ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಅದು ಪುರಾವೆಗಳೆಲ್ಲ ಇದೆ ನನ್ನ ಹತ್ರ. ಸೊ ನಾನು ಅಂಥ ಕೆಲಸ ಮಾಡುವನಲ್ಲ. ನಾನು ಮೊದಲಿಂದ ಸಂಘದಲ್ಲಿ ಗುರುತಿಸಿಕೊಂಡಿದ್ದರಿಂದ ನನ್ನನ್ನು ಅವರು ಟಾರ್ಗೆಟ್ ಮಾಡಿ ಇಂಥ ಕೆಲಸ ಮಾಡಿದ್ದಾರೆ. ಸೊ ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಕಂಕನಾಡಿ ಬ್ರಹ್ಮವೈದರ್ ಕಳಗರೋಡಿದ ವರ್ಷಾದಿ ಜಾತ್ರೆಡು ಶನಿವಾರ ಕೇರಿದ ದಿನ ಪೆರ್ಪ ಪ್ರತಿಷ್ಠಿತ ದಿನಾಚರಣೆ ನಡಪಾದಿತ್ತಿರು. ರಾತ್ರಿ ಮಾಯಂದಲ್ ನೇಮ ನಡಪಾದು ಜಾತ್ರೆದ ಕೊಡಿಜಾಯರ್. ಕಂಕನಾಡಿ ಬ್ರಹ್ಮವೈದರ್ ಕಳಗರೋಡಿ ನಡತಿನ ವರ್ಷಾದಿ 5 ದಿನದ ಜಾತ್ರೆ ಶನಿವಾರ ರಾತ್ರಿ ಅಕ್ಕೇರಿಯಾಂಡು ದಿನ ನಿಚ್ಚಲ ಊರ ಪರ ಊರ ಭಕ್ತರು ಗರೋಡಿಗೆ ಬತ್ತದು ಕಾಣಿಗೆ ಪಾಡ್ದು ಬ್ರಹ್ಮಬೈದಿರು ಬೊಕ್ಕ ಪರಿವಾರ ದೈವರ್ ಕಳರಿನ ಇಂಬು ನಟ್ಟೊಂಡಿರು. ಅಕ್ಕೇರಿದ ದಿನ ಶನಿವಾರ ಮಧ್ಯಾಹ್ನ ಬ್ರಹ್ಮವೈದರ್ ಕಳ ವಿಷ್ಣುಮೂರ್ತಿ ಕೊಡಮಂದಾಯ ದೇವೈದ್ಯತಿ ದೈವಳಿನ ಪೆರ್ಪ ಪ್ರತಿಷ್ಠಿತ ದಿನಾಚರಣೆ ಮಲ್ತೇರು. ಪೆರ್ಪ ಪ್ರತಿಷ್ಠಿತ ದಿನಾಚರಣೆಯಲ್ಲಿ ಕೊಡು ಮಲ್ಲಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ರಾತ್ರಿ ಮಾಯಂದಲ್ ದೇವಿನ ಉಚ್ಚೆ ನಡಪಾಯರು. ಮಹಾತ್ಮರಿಗೆ ಮಾಪೂಜೆ ನೈವೇದ್ಯ ಸಮರ್ಪಣೆ ಬೈದರ್ಕಳ ದರ್ಶನ ಆದ ಗರೋಡಿ ಜಾತ್ರೆದ ಕೊಡಿಜಾಯರು. ಕಂಕನಾಡಿ ಬ್ರಹ್ಮಬೈದರ್ಕಳ ಗರೋಡಿದ ಗುರ್ಕಾರ್ಯರು ಕೆ ಚಿತ್ತರಂಜನ್ ಬುಕ ಆಡಳಿತ ಮುಕ್ತೇಸರರು ಮ್ಯಾನೇಜರ್ ಒಟ್ಟುಗಿತ್ತೇರು.
ಇತ್ತೇ ಕುಡೂರು ಮುಖ್ಯಾಂಶಗಳು. ರೈತರಿಗೂ ಉಪದ್ರಾಪನ ಕಸ್ತೂರಿ ರಂಗನ ವರದಿ ಜಾರಿಯಾಯರ ಬುಡುಪುಜಿ ಶಿವಮೊಗ್ಗಡು ಸುದ್ದಿಗಾರರ ಪಾತಿರ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಬಲ್ನಾಡು ಪಾಣತ್ತೂರುಗು ಮದ್ಮದಲೇಸಿಗೆ ಬಿನ್ನೆರಿನ ಸಾಗ ಹೊಂದಿತ್ತಿನ ಬಸ್ ಮಗರ್ನ ಬೇಜಾರ್ದ ಸಂಗತಿ. 8 ಜನ ತೀರ್ದು 31 ಜನಕ್ಕೂ ಪೆಟ್ಟು, 14 ಜನಕ್ಕೂ ಗಂಭೀರ ಸ್ಥಿತಿ. ಜೋಕ್ಲಿಗೆ ಧರ್ಮದ ಬಗ್ಗೆ ತಿಳುವಳಿಕೆ, ಸಂಸ್ಕೃತಿ ಸಂಸ್ಕಾರ ಮೂಡಾಯರೆ ಯಕ್ಷಗಾನದ ಮಾತ್ರ ಸಾಧ್ಯ. ಕಟೀಲ್ ಶ್ರೀ ದುರ್ಗಾ ಮಕ್ಕಳ ಮೇಳದ 16ನೇ ವರ್ಷದ ಕಲಾಪರ್ವ ಉದೀಪನ ಮಲ್ತದು. ಹರಿಕೃಷ್ಣ ಬಂಟ್ವಾಳ. ನಮ್ಮ ಕೂಡ 24x7 ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮಕ್ಕೂ 100 ವಾರದ ಸಂಭ್ರಮ. ಮಾಧ್ಯಮಲು ಸಮಾಜದಂಚಿ ಮೋನೆ ಪಾಡದ ಕೆಲಸ ಮಲ್ತಿಂದ ಜನ ಪುಗಾರ್ತೆ ಪಡೆಕ ಪಂಪಣಿಕ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮ ಸಾಕ್ಷಿ. MS ಮಹಾಬಲೇಶ್ವರ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬುಕ್ಕ ಮನರಂಜನೆಗೆ ತೂ ಒಂದು ಪ್ಲೇ ನಮ್ಮ ಕುಡ್ಲ 24x7 ಸೋಲ್ಮೇಲು.